Hey guys, welcome to my YouTube channel. It's me Mithun Janidhi. We are moving towards Sri Arekka Leaf Plates Industry. It's near my home. Badekkai, that place name is called. So we will begin our journey now. ಸೊ ನಾವೀಗ ಶ್ರೀ ಅರೆಕ್ಕಾ ಲೀಫ್ ಪ್ಲೇಟ್ ಫ್ಯಾಕ್ಟರಿಗೆ ರೀಚ್ ಆಗಿದ್ದೇವೆ ಬಡೆಕೈಲು. ನಮ್ಮೊಂದಿಗೆ ಈಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಕಾಂತ್ ಬಡೆಕೈಲು ಇವರಿದ್ದಾರೆ. ಸೊ ವೆಲ್ಕಮ್ ಸರ್. ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಹಾಳೆ ಎಲ್ಲ ಸಂಗ್ರಹ ಮಾಡಿದ್ದಾರೆ. ಇದು ಇನ್ನು ನೆಕ್ಸ್ಟ್ ಕ್ಲೀನಿಂಗ್ ಪ್ರೋಸೆಸ್ಗೆ ಹೋಗಿ ನಂತರ ಹಾಳೆ ತಟ್ಟೆ ಮಾಡಲಿಕ್ಕೆ ಇದರಿಂದ ಶುರು ಮಾಡ್ತಾರೆ. ನಾವೀಗ ಅಲ್ಲಿ ಗೋಡೌನ್ ಇಂದ ಬಂದ ಹಾಳೆಯನ್ನು ಇಲ್ಲಿ ಹಾಕ್ತಾರೆ. ನಂತರ ಇಲ್ಲಿಂದ ಹಾಳೆ ಹೋಗಿ ಕ್ಲೀನಿಂಗ್ ಪ್ರೋಸೆಸ್ ಮಾಡ್ತಾರೆ. ಅಲ್ಲಿಗೆ ಹೋಗುವ. ಇಲ್ಲಿ ಹೈ ಸ್ಪೀಡ್ ವಾಟರ್ ಹಾಳೆಗೆ ಸ್ಪ್ರೇ ಮಾಡುವುದರಿಂದ ಧೂಳಿನ ಕಣ, ಮಣ್ಣು ಹಾಗೂ ಬೂಸ್ಟ್ ಹಿಡಿದದ್ದನ್ನು ನೀರು ಹೊರಹಾಕಲ್ಪಡುತ್ತದೆ. ಇದರಿಂದ ಹಾಳೆಯು ಶುಚಿಗೊಳ್ಳುತ್ತದೆ. ಕ್ಲೀನಿಂಗ್ ಪ್ರೋಸೆಸ್ ನಂತರ ಅಲ್ಲಿ ಕೆಲವು ಮಣ್ಣು ಹಿಡಿದಂಥದ್ದು ಅಥವಾ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದ್ದದ್ದು ಕ್ಲೀನ್ ಆಗಿ ನಂತರ ಹೀಗೆ ಬರ್ತದೆ. ಅಂದರೆ ಇಲ್ಲಿ ಯಾವುದೇ ಡಸ್ಟ್ ಪಾರ್ಟಿಕಲ್ಸ್ ಇಲ್ಲ, ಇಲ್ಲಿ ವೈಟ್ ಆಗಿ ಕ್ಲೀನ್ ಆಗಿರ್ತದೆ. ಇದು ಯಾವುದೇ ಕೆಮಿಕಲ್ಸ್ ಆಗಲಿ ಏನೋ ಯೂಸ್ ಮಾಡಿದ್ರೆ ಮಾಡಿರೋದಕ್ಕೆ ಜಸ್ಟ್ ವಾಟರಲ್ಲಿ ಕ್ಲೀನ್ ಮಾಡಿರುವಂಥದ್ದು. ಅಲ್ಲಿ ಕ್ಲೀನ್ ಮಾಡಿದ ವಾಟರ್ ಕೂಡ ಮತ್ತೆ ರೀಸೈಕಲ್ ಆಗ್ತದೆ. ನಂತರ ಅದು ಬೇಡವಾದ ನೀರು ತೋಟಕ್ಕೆ ಹೋಗ್ತದೆ. ಅಲ್ಲಿ ಕೃಷಿ ಚಟುವಟಿಕೆ ಉಪಯೋಗ. ಒಣಗಿದ ಹಾಳೆಯನ್ನು 3 ವಿವಿಧ ರೀತಿಯ ಮಿಷಿನ್ಗಳಾದ ಮ್ಯಾನ್ಯುವಲ್, ಆಟೋಕಟ್, ಹೈಡ್ರೋಲಿಕ್ ಮಿಷಿನ್ಗಳಿಗೆ ಕೊಡಲಾಗುತ್ತದೆ. ನಂತರ ಅವುಗಳಿಂದ ವಿವಿಧ ರೀತಿಯ ಹಾಳೆಯ ಉತ್ಪನ್ನಗಳನ್ನು ಪಡೆಯಲಾಗುತ್ತದೆ. ಇಲ್ಲಿ ಹೀಟಿಂಗ್ ಕಂಟೆಂಟ್ ಅಂದ್ರೆ ಟ್ಯಾಂಕ್ ಇದೆ. ಇಲ್ಲಿ ಬೆಂಕಿ ಅಥವಾ ಏನಾದರೂ ಹೀಟ್ ಕಂಟೆಂಟ್ ಇಲ್ಲಿ ಇಟ್ಟರೆ ಅದರ ಹೀಟ್ ಪ್ರೋಸೆಸ್ ಅಂದರೆ ರೇಡಿಯೇಷನ್ ಇಂದ ಹೀಟ್ ಆಗ್ತದೆ. ಹೀಟ್ ಆಗಿ ಇಲ್ಲಿ ನೋಡ್ತಿರೋದು ಹಾಳೆ ತಟ್ಟೆ. ಇಲ್ಲಿ ಮೊದಲಿದ್ದ ಮಾಯಿಶ್ಚರ್ ಕಂಟೆಂಟ್ ಅಂದರೆ ಕ್ಲೀನಿಂಗ್ ಮಾಡಿ ನಂತರ ಪ್ಲೇಟ್ ಆಗಿ ಇಲ್ಲಿ ಮಾಯಿಶ್ಚರ್ ಕಂಟೆಂಟ್ ಚೂರು ಉಳಿದಿರ್ತದೆ. ಈ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಒಣಗಿ ಹೋಗ್ತದೆ. ಒಣಗಿದ ನಂತರ ಹಾಳೆ ತಟ್ಟೆ ಗಟ್ಟಿಯಾಗಿ ಮತ್ತು ಬಲಿಷ್ಠವಾಗಿರ್ತದೆ, ಕ್ಲೀನ್ ಆಗಿರ್ತದೆ. ಇದನ್ನು ಸಾಧಾರಣ 1 ಅಥವಾ 2 ವರ್ಷ ತನಕ ಬಾಳಿಕೆಯಲ್ಲಿ ಇಡ್ಬೋದು. ಈಗ ಮಾಯಿಶ್ಚರ್ ಕಂಟೆಂಟ್ ಉಳಿದಿದ್ರೆ ಅದನ್ನು ಒಂದು ಕೆಲವು ಸಮಯಗಳಲ್ಲಿ ಮತ್ತೊಂದು ಬೂಸ್ಟ್ ಹಿಡಿತದೆ. ಅದನ್ನು ಹೆಚ್ಚು ಸಮಯ ಅಥವಾ ಹೆಚ್ಚು ವರ್ಷಗಳ ತನಕ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಆದ ಕಾರಣ ಇದು ಹೀಟಿಂಗ್ ಪ್ರೋಸೆಸ್ ಅಲ್ಲಿ ಇಡಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಸುಮಾರು 10 ಬ್ರಾಂಚಸ್ಗಳಿವೆ. ಅಂದ್ರೆ ನಮ್ದು ಇಲ್ಲಿ ಊರಲ್ಲಿ ಅಲ್ಲಿ ಮೆಷಿನ್ಸ್ ಎಲ್ಲ ಕೊಟ್ಟು ನಾವೇ ಪ್ರೊಡಕ್ಷನ್ ಮಾಡಿ ತರಿಸಿ ಇಲ್ಲಿ ನಾವು ಪ್ಯಾಕಿಂಗ್ ಮಾಡುದು, ಕ್ಲಿಯರ್ ಮಾಡಿ. ಇದೆಲ್ಲ ಹೊರಗೇನೋ ಬಂದಂತ ಪ್ಲೇಟ್ಸ್. ಇದು ನೋಡಿ, ಇದು ಫಿನಿಶಿಂಗ್ ಇಲ್ಲ. ಇದು ನಾವು ಇಲ್ಲಿ ಓವನ್, ಇದು ಹೀಟಿಂಗ್ ಗಳನ್ನೆಲ್ಲ ಇಲ್ಲಿ ಹಾಕಿ ಇಲ್ಲಿ 180 ಡಿಗ್ರಿಯಲ್ಲಿ ಟೆಂಪರೇಚರ್ ಅಲ್ಲಿ ಹೀಟಿಂಗ್ ಮಾಡಿಬಿಟ್ಟು ಅಂದ್ರೆ ಫುಲ್ ಫಿನಿಶಿಂಗ್ ಮಾಡ್ತೇವೆ ನಾವು.
ಇಲ್ಲಿ ಫುಲ್ ಹೀಟಿಂಗ್ ಆಗಿದೆ, ಮಾಯಿಶ್ಚರ್ ಎಲ್ಲ ಕ್ಲಿಯರ್ ಆಗಿರ್ತದೆ, ಡ್ರೈ ಆಗಿರ್ತದೆ. ಇನ್ನು ಇಲ್ಲಿಂದ ನಮ್ದು ಇವಾಗ ಈಗಾಗಲೇ ನೋಡಿರುವಂತ ಯೂನಿಟ್ ಅಲ್ಲಿ ನಾವು ಗೋಲ್ಡಿಂಗ್ ಮಾಡಿಬಿಟ್ಟು ಅಲ್ಲಿ ಪ್ಯಾಕಿಂಗ್ ಮಿಷಿನ್ ಅಲ್ಲಿ ಫಿಲ್ ರ್ಯಾಪಿಂಗ್ ಆಗಿ ಪ್ಯಾಕಿಂಗ್ ಆಗುತ್ತೆ. ಇದರಲ್ಲಿ ಸೆಕೆಂಡ್ಸ್ ರಿಜೆಕ್ಷನ್ ಆ ತರ ಬರ್ತದೆ. ಅಂದ್ರೆ ಎಕ್ಸ್ಪೋರ್ಟ್ ಅಂದ್ರೆ ಇದು ಎಕ್ಸ್ಪೋರ್ಟ್ ಗೆ ಇದು ಆಗೋದಿಲ್ಲ, ಈ ಕಲರ್ ಇದು ಡೊಮೆಸ್ಟಿಕ್ ಗೆ ಹೋಗ್ತದೆ. ಇಲ್ಲಿನ ಸೆಲೆಕ್ಷನ್ ಮಾಡಿಬಿಟ್ಟು ಮತ್ತೆ ಕ್ವಾಲಿಟಿ ನಾವು ಚೆಕ್ ಮಾಡೋದು. ಹೊರಗಿಂದ ಬಂದಂತ ಪ್ಲೇಟ್ಸ್ ಗಳನ್ನೆಲ್ಲ ಇಲ್ಲೇ ನಾವು ಈ ಓವನ್ ಅಲ್ಲಿ ಹೀಟಿಂಗ್ ಮಾಡೋದು. ಸರಿ. ಇಲ್ಲಿ ತಟ್ಟೆಯ ವಿನ್ಯಾಸವು ಒಂದೇ ರೀತಿ ಬರುವಂತೆ ಸ್ಕ್ರಬ್ಬರಲ್ಲಿ ಉಜ್ಜುವುದು ಅಥವಾ ಕತ್ತರಿಯಲ್ಲಿ ಸೂಕ್ಷ್ಮ ರೀತಿಯಲ್ಲಿ ತುಂಡರಿಸಲಾಗುವುದು. ಇಲ್ಲಿ ಹಾಳೆಯಿಂದ ತಯಾರಿಸಲಾದ ಉತ್ಪನ್ನವನ್ನು ಶುಭ್ರವಾದ ಬಟ್ಟೆಯಿಂದ ಶುಚಿಗೊಳಿಸಲಾಗುತ್ತದೆ. ಆಮೇಲೆ ಎಕ್ಸ್ಪೋರ್ಟಿಂಗ್ ಮತ್ತು ಡೊಮೆಸ್ಟಿಕ್ ಎಂಬ 2 ವಿಧಗಳಾಗಿ ವಿಂಗಡಿಸಲಾಗುತ್ತದೆ. ನಂತರ ವಿಂಗಡಿಸಲಾದ ಉತ್ಪನ್ನಗಳನ್ನು ಉತ್ತಮ ಗುಣಮಟ್ಟದಲ್ಲಿ ಪ್ಯಾಕಿಂಗ್ ಮಾಡಲಾಗುತ್ತದೆ. ನೋಡ್ತಿರ್ಬೋದು ಅಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ಅಂದ್ರೆ ಒಂದು ಹಾಳೆಗಟ್ಟೆಯಲ್ಲಿ ಇರುವ ಉಳಿದ ಪಾರ್ಟ್ಸ್ ಎಲ್ಲ ಕಟ್ ಮಾಡಿ ಸ್ಕ್ರಬ್ಬರ್ ಮೂಲಕ ಕಟ್ ಮಾಡಿ ನಂತರದೊಂದು ಇಲ್ಲಿ ಪ್ಯಾಕೇಜಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಹಾಳೆಯನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ನಂತರ ಇಲ್ಲಿ ಪ್ಯಾಕ್ ಮಾಡಿದ ಹಾಳೆಗಳು ಅಂದ್ರೆ ಇದು ಎಕ್ಸ್ಪೋರ್ಟಿಂಗ್ಗೆ ಉಪಯೋಗಿಸುವ ಹಾಳೆಗಳು ಇಲ್ಲಿ ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ ಮೂಲಕ ಇದನ್ನು ಪ್ಯಾಕ್ ಮಾಡಿ ಶ್ರಿಂಕ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿದ್ದು ಕ್ಲೀನ್ ಹಾಳೆ ಎಲ್ಲ ಇದನ್ನು ಪ್ಯಾಕ್ ಮಾಡಿ ಶ್ರಿಂಕ್ ಮಾಡಿ ನಂತರ ಇದು ಯಾವ ಸೈಜ್ ಬಾಕ್ಸ್ಗೆ ಅಂದ್ರೆ ಅಲ್ಲಿ ಸ್ಟಿಕ್ಕರ್ ಹಾಕಿದ್ದಾರೆ. ಎಲ್ಲ ಬಾಕ್ಸ್ ಸ್ಟಿಕ್ಕರ್ ಇದೆ, ಯಾವ್ಯಾವ ಸೈಜ್ ಇದ್ದು ಹಾಳೆಯ ತಟ್ಟೆ ಅಂತ ಆ ಬಾಕ್ಸಿಗೆ ಇದನ್ನು ಪ್ಯಾಕ್ ಮಾಡ್ತಾರೆ ಎಲ್ಲ ಹಾಳೆ ತಟ್ಟೆಗಳು. ಇದು ಸ್ಪೂನ್ 5 ಇಂಚು ಅಂದ್ರೆ ಸಣ್ಣ ಹಾಳೆಯಿಂದ ನಾವು ಸ್ಪೂನ್ ತಯಾರಿಸ್ತೇವೆ. ಇದು ಮತ್ತೆ ಸಣ್ಣ ಹಾಳೆಯಿಂದ ಮಾಡುವಂಥದ್ದು 3.5 ಬೌಲ್. ಇದು ಸಿಂಕ್ ಆಗಿಲ್ಲ, ಸೀಲ್ ಮಾಡಿದಂಥ ಪ್ಲೇಟು. ಇದು 5 ಇಂಚು ಬೌಲು. ಇದು 10 ಇಂಚ್ ಪ್ಲೇಟು. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ಲೇಟ್. ಇದು 9x6 ಡೀಪ್ ರೆಕ್ಟ್ಯಾಂಗಲ್. 6.5 ಸ್ಕ್ವೇರ್. 8 ಇಂಚ್ ಸ್ಕ್ವೇರ್ ಪ್ಲೇಟ್ಸ್, ಶಾಲೋ ಪ್ಲೇಟ್ಸ್ ಇದೆಲ್ಲ. ಅಂದ್ರೆ ಶಾಲೋ ಮತ್ತು ಡೀಪ್ 2 ಟೈಪ್ ಇದೆ. ಇದು ಡೀಪ್ ಇರುವಂತದ್ದು ಡೀಪ್ ಅಂದ್ರೆ ಇದು ಜಾಸ್ತಿಯಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಓಡುತ್ತೆ. ಅಂದ್ರೆ ಫಾರಿನ್ ಮಾರ್ಕೆಟ್ಗೆ ಜಾಸ್ತಿ ಶಾಲೋ ಪ್ಲೇಟ್ ಟೈಪ್ ಅಲ್ಲಿ ಹೋಗೋದು. ಶಾಲೋ ಇದು 10 ಸ್ಕ್ವೇರ್ ಅಲ್ಲಿ ಶಾಲೋ. ಇದರಲ್ಲಿ ಡೀಪ್ ಕೂಡ ಇದೆ. ಇದು 6 ಇಂಚ್ ಸ್ಕ್ವೇರ್ ಪ್ಲೇಟ್ಸ್. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ರೀಸೆಂಟ್ ಆಗಿ ಇದು ಮಸಾಲ ಪುರಿಗೆಲ್ಲ ಯೂಸ್ ಆಗ್ತದೆ. ಇದು ಮಸಾಲ ಪುರಿ ಫಾಸ್ಟ್ ಫುಡ್ ಐಟಮ್ಗೆ ಹೋಗ್ತದೆ. ಅಂದ್ರೆ ಮಸಾಲ ಪುರಿ ಪ್ಲೇಟ್ ಅಂತ ಹೇಳ್ತಾರೆ. ಆದ್ರೆ ಜಾಸ್ತಿ ಇದು ಎಕ್ಸ್ಪೋರ್ಟ್ಗೆ ಬೇಡಿಕೆ ಜಾಸ್ತಿ. ಇದು 4 ಇಂಚ್ ಬೌಲ್. 4 ಇಂಚ್ ಬೌಲ್ ಸ್ಕ್ವೇರ್ ಬೌಲ್ ಅಲ್ಲ, ಇದು ಪ್ಲೇಟ್ ಶಾಲೋ. ಇದು ಸಾಸ್ ಕಪ್ ಚಿಕ್ಕದು 2 ಇಂಚ್ ಇದೆ. ಇದು 3.5. ಇದು ಐಸ್ ಕ್ರೀಮ್ ಕಪ್. ಅಂದ್ರೆ ಇದು ವಿದೇಶದಲ್ಲಿ ಎಲ್ಲ ಐಸ್ ಕ್ರೀಮ್ಗೆ ಇದನ್ನೇ ಬಳಸ್ತಾರೆ. ಐಸ್ ಕ್ರೀಮ್ ಕಪ್. ಇದು ಸ್ಪೂನ್, ಐಸ್ ಕ್ರೀಮ್ ಸ್ಪೂನ್. ಇದಕ್ಕೆ ಅಲ್ಲಿ ಯೂಸ್ ಅಂಡ್ ಥ್ರೋ ಯೂಸ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡೋದಿಲ್ಲ, ಯೂಸ್ ಮಾಡೋದು. ಇದು ಓವಲ್ ಶೇಪ್. ಇದು 9x6 ಓವಲ್ ಶೇಪ್ ಅಲ್ಲಿ ಬರುತ್ತೆ. ಇದು ಪಿರಮಿಡ್ ಅಂತ ಹೇಳ್ತೇವೆ ನಾವು. 6.5 ಇಂಚ್ ಪಿರಮಿಡ್ ಪ್ಲೇಟ್ ಸ್ಕ್ವೇರ್ ಅಲ್ಲಿ ಬರುತ್ತೆ. ಇದು ನಮ್ಮಲ್ಲಿ ಎಲ್ಲ ಪಾರ್ಸಲ್ಗೆ ಯೂಸ್ ಮಾಡ್ತಾರೆ. ಫುಡ್ ಪಾರ್ಸಲ್ ಅಂದ್ರೆ ಇದು 350 ml ಹಿಡಿಯುತ್ತೆ. ಅಂದ್ರೆ ಒಂದು ಹಾಫ್ ಮಸಾಲ ಯಾವ್ದಾದ್ರು ಪಾರ್ಸಲ್ ತರ್ತಾರೆ, ಪಾರ್ಸಲ್ ಸಪ್ಲೈ ಮಾಡ್ತಾರೆ ಹೋಟೆಲ್ಗಳಲ್ಲಿ, ಡಾಬಾದಲ್ಲಿ ಆ ತರ ಯೂಸ್ ಆಗ್ತದೆ. ಅಂದ್ರೆ ಇದು ವಿದೇಶದಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ. ಇದು 10x6 ರೆಕ್ಟಾಂಗಲ್ ಶಾಲೋ ಪ್ಲೇಟ್ಸ್. ಇದು 10x6. ಇದು 8 ಇಂಚ್ ರೌಂಡ್ ಪ್ಲೇಟ್ಸ್. ಇದು 8 ಇಂಚ್ ರೌಂಡ್ ಎಕ್ಸ್ಪೋರ್ಟ್ ಕ್ವಾಲಿಟಿ. ಅಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ಫಿನಿಶಿಂಗ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ಫಿನಿಶಿಂಗ್ ಅಂದ್ರೆ ಡೊಮೆಸ್ಟಿಕ್ ಅಂದ್ರೆ ಇದರಿಂದ ರಿಜೆಕ್ಟ್ ಬಂದ್ರೆ ಡೊಮೆಸ್ಟಿಕ್ ಅಂದ್ರೆ ತುಂಬಾ ಖರಾಬ್ ಆಗಿರೋದಿಲ್ಲ. ಇದಂದ್ರೆ ಎಕ್ಸ್ಪೋರ್ಟ್ ಗೆ ಫಿನಿಶಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂದ್ರೆ ಯಾವ ಪ್ಲೇಟ್ ನೋಡಿದ್ರು ಫಿನಿಶಿಂಗ್ ಇರ್ತದೆ, ಪ್ಯಾಕಿಂಗ್ ನೀಟ್ನೆಸ್ ಸ್ಮೂತ್ ಆಗಿದೆ. ಮತ್ತೆ ಎಲ್ಲ ಪ್ಲೇಟ್ಸ್ ಗೆ ನಾವು ಸಿಲಿಕಾ ಜೆಲ್ ಹಾಕ್ತೇವೆ. ಅಂದ್ರೆ ಸಿಲಿಕಾ ಜೆಲ್ ಇದು ಮಾಯಿಶ್ಚರ್ ಕ್ಲಿಯರ್ ಮಾಡ್ತದೆ. ಅಂದ್ರೆ ಇದಕ್ಕೆ ಯಾವ್ದು ಹುಳ ಯಾವ್ದು ಬರದಾಗ, ಅಂದ್ರೆ ಇರುವೆ ಆ ತರ ಯಾವ್ದು ಬರದಾಗ ಇದು ಪ್ರೊಟೆಕ್ಟ್ ಮಾಡ್ತದೆ. ಇದು ಯಾವ್ದನ್ನು ಕೂಡ. ಮತ್ತೆ ಇದು ಫುಲ್ ಹೀಟಿಂಗ್ ಆಗಿರ್ತದೆ. ಅದೇ ಇದು
8 ಇಂಚ್ ಇದೆ ಡಿಸೈನ್ ಅಲ್ಲಿ, ಅಂದ್ರೆ 6 ಇಂಚ್ ಅಲ್ಲಿ ಬರ್ತದೆ, 8, 10 ಇಂಚ್, 11 ಇಂಚ್, 12 ಇಂಚ್ ಆತರ ಒಂದೇ ಡಿಸೈನ್ ಅಲ್ಲಿ ಬೇರೆ ಬೇರೆ ಇಂಚ್ ಶೇಪ್ ಇದೆ, ಡಿಸೈನ್ ಸೇಮ್ ಇರ್ತದೆ, ಆದ್ರೆ ಸೈಜ್ ಹೆಚ್ಚು ಕಡಿಮೆ. ಅಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಂಥ ಪ್ಲೇಟ್ಸ್ ಜಾಸ್ತಿ ನಡೀತಾ ಇರೋದು ಇವಾಗ, ನೀವು ನೋಡಿರ್ಬೋದು. ಅಂದ್ರೆ ಇವಾಗೆಲ್ಲ ಮಾಮೂಲಾಗಿ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಫಂಕ್ಷನ್ ಅದಕ್ಕೆಲ್ಲ, ಜಾಸ್ತಿ 10 ಇಂಚ್ 12 ಇಂಚ್ ಯೂಸ್ ಮಾಡ್ತಾರೆ. ಇದು 8 ಇಂಚ್. ಮತ್ತೆ ಇನ್ನೂ ಬೇರೆ ವೆರೈಟಿ